ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆಯಿಂದ ನನಗೆ ನೋವಾಗಿದೆ. ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಇದೀಗ ಅವಕಾಶ ವಂಚಿತನಾಗಿದ್ದೇನೆ ಅಂತ ಮಾಜಿ ಶಾಸಕ ವಿಜಯಕುಮಾರ್ ಶೆಟ್ಟಿ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಹಲವಾರು ಬಾರಿ ಟಿಕೆಟ್ ನೀಡದೆ ವಂಚಿತನಾಗಿದ್ದೇನೆ. ಕಾಂಗ್ರೆಸ್ ಪಕ್ಷದಿಂದ ನನಗೆ ಅನ್ಯಾಯವಾಗಿಲ್ಲ, ಆದರೆ ಕೆಲವೊಂದು ನಾಯಕರಿಂದ ನನಗೆ ಅನ್ಯಾಯವಾಗಿದೆ ಅಂತ ತಿಳಿಸಿದರು. ನೇತ್ರಾವತಿ ಹೋರಾಟದಿಂದ ಟಿಕೆಟ್ ತಪ್ಪಿದೆ ಎಂಬುದು ಸುಳ್ಳು. ಜನರಿಗೋಸ್ಕರ ಮುಂದಿನ ಪೀಳಿಗೆಗೆ ನಾನು ಹೋರಾಟ ಮಾಡುತ್ತೇನೆ. ನನ್ನ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ ನಡೆಸ್ತಾ ಇದ್ದಾರೆ ಎಂದು ತಿಳಿಸಿದರು. ಎಷ್ಟು ಜನ ಯುವಕ ಕಾಂಗ್ರೆಸ್ನವರು, ಎಷ್ಟು ಜನ NSU ಅವರು ಇದ್ದರು ಎಂಬುದನ್ನು ತಾವು ನೋಡಿದಿರಿ. ಜಗಳ ಸಹ ಆಗಲಿಕ್ಕೆ ಇತ್ತು. ಆಗಲೂ ನನಗೆ MLC ಕೊಡ್ತೇವೆ ಅಂತ ಬಹುಶಃ ಈ ರಾಷ್ಟ್ರದಲ್ಲಿ ಯಾರೊಬ್ಬನಿಗೂ ಇಂಥ ಆಶ್ವಾಸನೆ ಕೊಟ್ಟು ಈ ಆಶ್ವಾಸನೆ ಈಡೇರದೆ ಇರಲಿಕ್ಕಿಲ್ಲ, ಯಾವುದೇ ಪಾರ್ಟಿ ಇರಲಿ. ಆದರೆ ನನ್ನ ದುರಾದೃಷ್ಟವಶಾತ್ ಈ ಥರ ಆಗಿದೆ. ಇದು ನನಗೆ ಆಗಿರುವಂಥದ್ದು ಅಕ್ಷಮ್ಯ ಅಪರಾಧ. ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಇದು ಸರಿಯಾಗ್ಬೋದು ಎಂಬ ನನಗೆ ಆ ನಿರೀಕ್ಷೆಯಿಂದ, ಇಲ್ಲದ್ರೆ ಗೆಲ್ತದೋ ಸೋಲ್ತದೋ, ನಾನು ಇಂಡಿಪೆಂಡೆಂಟ್ ಅಥವಾ ಬೇರೆ ಎಲ್ಲ ಪಾರ್ಟಿಯಲ್ಲಿ ಸಹ ಆಹ್ವಾನ ಇತ್ತು. ಕೆಲವರು ಹೇಳ್ತಾರೆ, ನೀನು ನೇತ್ರಾವತಿಯಲ್ಲಿ ಭಾಗವಹಿಸಿದ್ದಕ್ಕೆ ನಿನಗೆ ಟಿಕೆಟ್ ತಪ್ಪಿದೆ ಎಂಬುದು. ಇದು 100ಕ್ಕೆ 100 ಸುಳ್ಳು. ಇದು ಕೈಲಾಗದ ಒಂದು ಗಾದೆ ಇದೆ, ಮೈ ಪರಚಿಕೊಂಡ ಅಂತ.